ಮಾಣಿ ಶ್ರೀ ಉಳ್ಳಾಲ್ತಿ ಅಮ್ಮನವರ ಕಾಲಾವಧಿ ಮೆಚ್ಚಿ ಜಾತ್ರೆಯು ಫೆಬ್ರವರಿ 6ರಂದು ನಡೆಯಲಿದ್ದು, ಇದರ ಪೂರ್ವಭಾವಿಯಾಗಿ ಇಂದು ಗೊನೆ ಮುಹೂರ್ತ ಮತ್ತು ಕೋಳಿ ಗುಂಟ ನಡೆಯಿತು. ಸಂಪ್ರದಾಯದ ಪ್ರಕಾರ 8 ದಿನಗಳ ಮುಂಚಿತವಾಗಿ ಶಾಸ್ತ್ರೋಕ್ತವಾಗಿ ಮಾಣಿ ಗುತ್ತುವಿನ ಹಾಗೂ ಅರೆಬಿಟ್ಟು ಗುತ್ತುವಿನ ಮನೆಯವರು, ಅರ್ಚಕರು, ಗ್ರಾಮಸ್ಥರ ಸಮಕ್ಷಮದಲ್ಲಿ ಗೊನೆ ಕಡಿದು ಕೋಳಿ ಗುಂಟ ನಡೆಯಿತು. ಫೆಬ್ರವರಿ 3ರಂದು ಹಾಳಿಗೆ ಹೋಗುವ ಸಂಪ್ರದಾಯ ನಡೆದ ಬಳಿಕ ಫೆಬ್ರವರಿ 4ರಂದು ಹಾಳಿ ಬಾಡಿಸುವ ಕಾರ್ಯಕ್ರಮ, ಬಳಿಕ ಫೆಬ್ರವರಿ 5ರಂದು ರಾತ್ರಿ ಭಂಡಾರ ಏರಿ 6ರಂದು ಬೆಳಗ್ಗೆ 9ರಿಂದ ಕಾಲಾವಧಿ ಮೆಚ್ಚಿ ಜಾತ್ರೆ ನಡೆಯಲಿದೆ.